ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಆ್ಯಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲೈಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ ಮತ್ತು ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಯಾವಾಗಲೂ ತಾಯಿಯ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅವರು ಮಾಡಿದಂತಹ ಅಡುಗೆ ಎಲ್ರಿಗೂ ಇಷ್ಟ, ಯಾರು ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾರೆ. ಹಾಗಿರುವಾಗ ಇವತ್ತಿನ ಎಪಿಸೋಡಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳಿ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಅವರ ಹೆಸರು ಬಂದ್ಬಿಟ್ಟು ಶ್ರೀಮತಿ ಆಲೀಸ್ ಅಂತ ಹೇಳಿ. ಬಟ್ ಯಾಕೆ ಸ್ಪೆಷಲ್ ಅಂತ ಹೇಳಿ ನಾನು ಕೊನೆಗೆ ಹೇಳ್ತೇನೆ, ಅದು ಟೇಸ್ಟ್ ನೋಡುವಾಗ. ಯಾಕಂತ ಹೇಳಿದ್ರೆ ತಾಯಿ ಕೈ ರುಚಿ ಯಾವಾಗಲೂ ಚೆನ್ನಾಗಿರುತ್ತೆ ಅಲ್ವಾ. ಸೊ ನಿಮ್ಗೆ ಸ್ವಲ್ಪ ಏನಾದರೂ ಸಸ್ಪೆನ್ಸ್ ಇದ್ದೇ ಇರುತ್ತೆ. ಬಟ್ ಕೊನೆಗೆ ಹೇಳ್ತೇನೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಸೊ ಇವತ್ತು ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ. ಹೇಗೆ ಕಾಣಿಸ್ತಾ ಇದೆ ನಮ್ಮ ಅಡುಗೆ ಮನೆ? ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಸೊ ಏನು ಅಡುಗೆ ಇವತ್ತು ಹೇಳ್ಕೊಡ್ತಾ ಇದ್ದೀರಾ? ಅಡಿಗೆ ಬ್ರೆಡ್ ಮಸಾಲ ಮತ್ತು ಪುಂಡಿ ಒಳಗೆ ಬೆಲ್ಲ ಎಲ್ಲ ಹಾಕಿ. ವಾವ್, ವೆರಿ ನೈಸ್. ಯಾಕೋ ನಂಗೆ ಮನೇಲಿ ತಿಂದಂತಹ ನೆನಪಾಗ್ತಾ ಇದೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯ ಮುಖಾಂತರ ನಮ್ಮ ವೀಕ್ಷಕರಿಗೆ ಕೂಡ ತಿಳಿಸುವ ಅಲ್ವಾ? ಹೋಗುವ ಹಾಗಾದ್ರೆ. ಎಸ್, ಬನ್ನಿ. ಎಸ್, ಸೊ ಫೈನಲ್ ನಮ್ಮ ಕಿಚನಲ್ಲಿ ಇದ್ದೇವೆ. ಸ್ಟಾರ್ಟ್ ಮಾಡುವ. ಫಸ್ಟ್ ಹೇಳಿದ್ರಿ ಬ್ರೆಡ್ ಮಸಾಲ ಅಲ್ವಾ? ಸೊ ಇದು ಬ್ರೇಕ್ಫಾಸ್ಟ್ ಟೈಮಲ್ಲಿ. ಹೌದು, ಕರೆಕ್ಟ್. ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಏನು ಫಸ್ಟ್ ಬನಾನೆ ಬೇಕಾ? ಸೊ ಹಾಗಾದ್ರೆ ಗ್ಯಾಸ್ ಹಚ್ಚಿ ಬಿಡುವ. ಎಣ್ಣೆ ಹಾಕೋದಲ್ವಾ? ಸೊ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಮನೆಯಲ್ಲೂ ನಮ್ಮ ಮನೆಯಲ್ಲೂ ಇದೇ ಎಣ್ಣೆ ಯೂಸ್ ಮಾಡೋದು. ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಬೆಸ್ಟ್ ಆಯಿಲ್ ಇದು ಯಾವಾಗಲೂ ಅಲ್ವಾ? ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅಲ್ವಾ? ಫಸ್ಟಿಗೆ ನೀರುಳ್ಳಿಯಾ? ಓಕೆ. ಓಕೆ, ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ರೋಸ್ಟ್ ಆಗಲಿ ಅಲ್ಲ? ನಿಮ್ಗೆ ಆಗುತ್ತಾ ನಾನು ಸ್ವಲ್ಪ ಅಡುಗೆ ಕಲ್ತಿದ್ದೇನೆ ಅಂತ ಹೇಳಿ? ನಮ್ಮ ರುಚಿಗೆ ಒಂದು ಸ್ವಲ್ಪ ಕಲ್ತಿದ್ನಾ? ಓಕೆ. ನಮ್ಮ ವೀಕ್ಷಕರಿಗೆ ಇವತ್ತೆಲ್ಲ ನಾನು ಹೇಳಿದ್ದೇನೆ ಸ್ಟಾರ್ಟಿಂಗೆ, ಒಂದು ಸರ್ಪ್ರೈಸ್ ಇದೆ, ಒಂದು ಸಸ್ಪೆನ್ಸ್ ಇದೆ ಅಂತ ಹೇಳಿ ಒಂದೊಂದೇ ಹಿಂಟ್ ಕೊಡ್ತಾ ಇರ್ತೇನೆ ನಾನು ಅಲ್ವಾ? ಓಕೆ. ಸೊ ಅವರು ಹೇಳಿದ್ರು ನಮ್ಮ ರುಚಿಗೆ ಬಂದು ಸ್ವಲ್ಪ ಕಲ್ತಿದ್ದೇನೆ ಅಂತ ಹೇಳಿ. ಬ್ರೌನ್ ಆದ ನಂತರ ಟೊಮೆಟೊ. ಓಕೆ. ಸೊ ಇದು ಬ್ರೆಡ್ ಮಸಾಲ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ಗೆ ಅಲ್ವಾ? ಫಾಸ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಮಗ ಸ್ವಲ್ಪ ಬ್ಯುಸಿ ಇದ್ದಿದ್ರೆ ಬೆಳಿಗ್ಗೆ ಬೇಗ ಮಾಡಿ ಕೊಡ್ಲಿಕ್ಕೆ ಆಗುತ್ತೆ ಇದಲ್ವಾ? ಓಕೆ. ಯಾಕಂತ ಹೇಳಿದ್ರೆ ಯಾವುದಾದ್ರೂ ಕೆಲಸಕ್ಕೆ ಹೋಗುವಾಗ ಅವರವರ ಮಕ್ಕಳಿಗೆ ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದವರಿಗೆಲ್ಲ ಬೇಗ ಮಾಡಿ ಕೊಡ್ಲಿಕ್ಕೆ ಆಗುತ್ತೆ ಇದು. ಓಕೆ. ಸ್ವಲ್ಪ ಬ್ರೌನಿಶ್ ಬರ್ತಾ ಇದೆ ಅಲ್ವಾ? ಟೊಮೆಟೊ ಹಾಕಲಿಕ್ಕೆ. ಒಂದು ಟೊಮೆಟೊನಾ? ಒಂದು ಸಣ್ಣ ಎರಡು. ಓಕೆ, ಸಣ್ಣ 2 ಟೊಮೆಟೊ ಹಾಕಬೇಕು. ಗ್ರೀನ್ ಚಿಲ್ಲೀಸ್. ಓಕೆ. ಸ್ವಲ್ಪ ಮ್ಯಾಶ್ ಆಗಬೇಕು, ಬಾಡಬೇಕು. ಓಕೆ. ಸೊ ಏನೆಲ್ಲ ಸ್ಪೆಷಲ್ ಮಾಡ್ತೀರಾ ನೀವು ಅಡಿಗೆ? ಏನಿಲ್ಲ, ತುಂಬಾ ಸ್ಪೆಷಲ್ ಮಾಡ್ತೀರಾ, ನಂಗೆ ಗೊತ್ತು. ಕೆಲವೊಂದು ವಿಷಯಗಳು ನಂಗೆ ಗೊತ್ತಿದೆ.
ಯಾಕಂತ ಹೇಳಿದ್ರೆ ಬೇರೆ ಬೇರೆ ಸ್ಪೆಷಲ್ ಆಗಿ ಮಾಡ್ತೀರಲ್ವಾ ನೀವು, ಚಿಕನ್ ಒಂದು ಮಾಡ್ತೀವಿ. ಆದ್ರೆ ಸಸ್ಪೆನ್ಸ್ ಮಾತ್ರ ಅವರು ಕೂಡ ಬಿಟ್ಟು ಕೊಡ್ತಾ ಇಲ್ಲಪ್ಪ. ಸ್ಪೆಷಲ್ ಏನಿಲ್ಲ, ಚಿಕನ್ ಒಂದು ಮಾಡ್ತೇನೆ ಸ್ಪೆಷಲ್. ಓಕೆ ಮೀನು ಸಾರು ತರಕಾರಿ ಓಕೆ, ಅಷ್ಟೇ. ಅದೇ ಸ್ಪೆಷಲ್ ಆಯ್ತು. ಚಿಕನ್ ಮೀನು ತರಕಾರಿ ಮಾಡಿದ್ರೆ ಎಲ್ಲವೂ ಸ್ಪೆಷಲೇ ಅಲ್ವಾ? ಸ್ಪೆಷಲ್ ಹೌದು. ಸ್ವಲ್ಪ ಮ್ಯಾಶ್ ಆಗಲಿ. ರೆಡ್ ಚಿಲ್ಲಿ ಪೌಡರ್ ಬೇಕು, ಮತ್ತೆ ಅರಿಶಿನ ಹೊಡಿಬೇಕು. ಓಕೆ, ಸೊ ಇದೆಲ್ಲ ದಿಢೀರ್ ಆಗೋದಲ್ವಾ? ಸೊ ಯಾವಾಗಲೂ ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತಾ ಇರ್ತೇನೆ, ಇದು ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. ಸೊ ಹೆಲ್ಪ್ ಬೀಳುತ್ತೆ ಆ್ಯಂಡ್ ಬೇಗ ಆಗ್ಲಿಕ್ಕಂತೂ ಬೇಗ ಹೆಲ್ಪ್ ಬೀಳುತ್ತೆ. ಸಾಕಾ? ಟರ್ಮರಿಕ್ ಪೌಡರ್ ಬೇಕಲ್ಲ ಸ್ವಲ್ಪ. ಸೊ ಕೊರೋನಾ ಟೈಮಲ್ಲಿ ಜಾಸ್ತಿ ಕಷಾಯ ಮಾಡಿ ಕೊಟ್ಟಿದ್ದೀರಂತೆ ನೀವು, ಹೌದಾ? ಕಷಾಯ ಮಾಡುವಾಗ ಜಾಸ್ತಿ ಡೈಲಿ. ಸೊ ಇದು ಟರ್ಮರಿಕ್ ಪೌಡರ್ ಇದೇ ಯೂಸ್ ಮಾಡ್ತಾ ಇರೋದು ಹಾಗಾದ್ರೆ? ಓಕೆ. ಇವತ್ತು ಎಲ್ಲರೂ ಯೋಚಿಸ್ತಾ ಇರ್ಬೋದು, ಯಾಕಪ್ಪ ಇವರ ಡೀಟೇಲ್ಸ್ ಅನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ. ಅದೇ ಸಸ್ಪೆನ್ಸ್ ಅಲ್ವಾ? ಹೌದು. ಇದು ತೆಂಗಿನಕಾಯಿ ಹಾಕಬೇಕು. ಹಾ ಹಾ. ಓಕೆ, ಸಕ್ಕರೆ. ಸಕ್ಕರೆ. ಸೊ ಶುಗರ್ ಹಾಕ್ಲಿಕ್ಕೆ ಇದೆ ಹಾಗಾದ್ರೆ? ಹೌದು, ಸ್ವಲ್ಪ ಹಾಕಬೇಕು ಟೇಸ್ಟ್ ಬರಲಿಕ್ಕೆ. ಓಕೆ. ಬ್ರೆಡ್ ಅನ್ನು. ಓಕೆ. ಸೊ ಆಕ್ಚುಲಿ ಮೊದಲ ದಿವಸ ಉಳಿದಿಂದ ಬ್ರೆಡ್ ಸೈಡ್ ಬನ್ ಏನು ಆಗುತ್ತೆ? ಬನ್ ಸ್ವೀಟ್ ಅಲ್ಲ, ಸ್ವೀಟ್ ಆಗುತ್ತೆ, ಬ್ರೆಡ್ ಒಳ್ಳೇದಾಗೋದು. ಓಕೆ. ನಾನಿದು ಎಷ್ಟೋ ಸಲ ತಿಂದಿದ್ದೇನೆ, ಬಟ್ ಇವತ್ತಿನ ತನಕ ಮಾಡುವ ರೀತಿಯನ್ನು ಕಲ್ತ್ಕೊಂಡೇ ಇಲ್ಲ. ಎಲ್ಲ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಓಕೆ. ಎರಡು ಕೈ ಹಾಕಿದ್ರೆ ಇದು ಮಿಕ್ಸ್ ಮಾಡಬೇಕು, ಒಳ್ಳೆ ಮಿಕ್ಸ್ ಆಗ್ತದೆ. ಓಕೆ. ನೋಡ್ಲಿಕ್ಕೂ ಕಲರ್ಫುಲ್ ಆಗಿದೆ. ಬ್ರೆಡ್ ವೈಟಿಶ್ ಬಂದು ಉಳಿದದ್ದೆಲ್ಲ ಇಂಗ್ರೀಡಿಯೆಂಟ್ಸ್ಗಳ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸಾಕಾಯ್ತು. ಸಾಕಾ? ಫಿನಿಶ್. ಫಿನಿಶ್. ಓಕೆ. ಆಫ್ ಮಾಡೋದಲ್ಲ? ಡನ್. ಓಕೆ, ಫೈನಲಿಗೆ ಕೊತ್ತಂಬರಿ. ಸೊ ಬೆಳಿಗ್ಗೆದು ಇನ್ ಕೇಸ್ ಆಫೀಸಿಗೆ ಹೋಗ್ಲಿಕ್ಕಿದ್ರೆ ಅಥವಾ ಕೆಲಸಕ್ಕೆ ಹೋಗ್ಲಿಕ್ಕಿದ್ರೆ ಏನಾದರೂ ಫಾಸ್ಟ್ ಆಗಿ ಮಾಡಬೇಕಾದ್ರೆ ಬ್ರೆಡ್ ಎಲ್ಲರ ಮನೇಲಿ ಇರುತ್ತೆ. ಸೊ ಬ್ರೆಡ್ ಅನ್ನು ಹಾಕಿ ಈ ರೀತಿ ಏನಾದರೂ ಮಾಡ್ಕೊಳ್ಬೋದು. ಓಕೆ ಓಕೆ, ಡನ್. ಅಂದರೆ ಸರ್ವ್ ಮಾಡ್ಕೊಳ್ಳೋ ನಾನು. ಬ್ರೆಡ್ ಮಸಾಲ ರೆಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಈ ಥ್ಯಾಂಕ್ಸ್ ಅನ್ನು ತುಂಬ ಸಲ ಹೇಳಿದ್ದೇನೆ ನಾನು, ಯಾಕಂತ ಆಮೇಲೆ ಹೇಳ್ತೇನೆ ನಾನು. ಎಸ್ ವೀಕ್ಷಕರೇ, ಬ್ರೆಡ್ ಮಸಾಲ ದಿಢೀರಾಗಿ ರೆಡಿ ಆಗಿದೆ ಆ್ಯಂಡ್ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಂತ ಹೇಳ್ತಾರಲ್ವ, ಹಾಗೆ ಮನೇಲಿ ಉಳಿದಿದ್ದಂತಹ ಬ್ರೆಡ್ಡನ್ನು ಇಟ್ಕೊಂಡು ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಅಂತ ಹೇಳಿದರೆ ಮಾಡ್ಕೊಳ್ಳೋ ವಿಧಾನ ಯಾಕೆ ನೋಡ್ಕೊಂಡು ಬರಬಾರ್ದು? ಬನ್ನಿ ನೋಡ್ಕೊಂಡು ಬರೋಣ. ಬ್ರೆಡ್ ಮಸಾಲ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಟೊಮ್ಯಾಟೊ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಟೊಮ್ಯಾಟೊ ಬೆಂದ ನಂತರ ಅರುಣಾ ಮೆಣಸಿನ ಪುಡಿ, ಅರಶಿನ ಪುಡಿ, ತೆಂಗಿನ ತುರಿ, ಸ್ವಲ್ಪ ಸಕ್ಕರೆ ಹಾಕಿ ಹುರಿದು ಬೇಯಿಸಿಕೊಳ್ಳಿ. ಕೊನೆಯಲ್ಲಿ ಬ್ರೆಡ್ ತುಂಡುಗಳನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿ ಸರ್ವ್ ಮಾಡಿ. ಈಗ ಬಿಸಿ ಬಿಸಿ ಬ್ರೆಡ್ ಮಸಾಲ ಸವಿಯಲು ಸಿದ್ಧ. ವೀಕ್ಷಕರೇ, ದಿಢೀರಾಗಿ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಈವ್ನಿಂಗ್ ಸ್ನ್ಯಾಕ್ಸಿಗೂ ಆಗುತ್ತೆ. ಬ್ರೆಡ್ ಮಸಾಲ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬಂದ್ರಿ. ಸೊ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ದಿಢೀರಾಗಿರೋ ರೆಸಿಪಿ ರೆಡಿ ಆಗುತ್ತೆ. ಅದರಲ್ಲೂ ಇವತ್ತೊಂದು ಸಸ್ಪೆನ್ಸ್ ಇದೆ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಷ್ಟೇ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. ಸೊ ಅರುಣಾ ಮಸಾಲೆ ಅಂತ ಹೇಳಿದ ತಕ್ಷಣ ದಿಢೀರಾಗಿ ಸ್ವಾದಿಷ್ಟಕರವಾದಂತಹ ಪದಾರ್ಥಗಳು ರೆಡಿ ಆಗಬೇಕಾದ್ರೆ ಅಥವಾ ಯಾವುದೇ ರೀತಿಯ ಒಂದು ರುಚಿಯಾದಂತಹ ಅಡುಗೆ ರೆಡಿ ಆಗಬೇಕಾದ್ರೆ ಅರುಣಾ ಮಸಾಲ ತುಂಬಾನೇ ಹೆಲ್ಪ್ ಬೀಳುತ್ತೆ. ಯಾಕಂದರೆ ವೆರೈಟಿ ಆಫ್ ಮಸಾಲಗಳು ಅರುಣಾ ಮಸಾಲದವರು ಪ್ರೊವೈಡ್ ಮಾಡ್ತಾ ಇದ್ದಾರೆ.
ಆ್ಯಂಡ್ ಅದರ ಜೊತೆಗೆ ಉಳಿದ ಸಹ ಪ್ರಾಯೋಜಕರಾಗಿದ್ದಾರೆ ಪೋಸ್ಟ್ ಮ್ಯಾನ್, ತೂರ್ದಾಲ್, ಮಲೈಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್, ಚಿಕ್ಕೀಸ್. ಸೊ ಚಿಕ್ಕೀಸ್ ಅಂತ ಹೇಳಿದ ತಕ್ಷಣ ತುಂಬ ಖುಷಿ ಆಗುತ್ತೆ. ಚಿಕ್ಕೀಸಲ್ಲೂ ಕೂಡ ಟ್ರೆಂಡ್ ಅಂತ ಹೇಳ್ಬೋದು. ಅದರಲ್ಲೂ ಹೊಸ ಫ್ಲೇವರ್ಸ್ ಬಂದು ಆರೆಂಜ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಪೆಪ್ಪರಲ್ಲಿ ಕೂಡ ವೆರೈಟಿ ಫ್ಲೇವರ್ಸ್ ಅನ್ನು ಕೊಟ್ಟಂತಹ ಫಸ್ಟ್ ಚಿಕ್ಕೀಸ್ ಅಂತ ಹೇಳ್ಬೋದು. ದಟ್ ಈಸ್ ಹಾನ್ಬಾಲ್ ಚಿಕ್ಕೀಸ್. ಆ್ಯಂಡ್ ಶಶಿ ಸೋಪ್ ನಿಮ್ಗೆ ಗೊತ್ತೇ ಇದೆ, ಅದರಲ್ಲೂ ಹೊಸತಾಗಿ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಅಂತ ಬಂದಿದೆ. ಅಲೋವೆರಾ ಮತ್ತು ಸ್ಯಾಂಡಲ್ ಇದರ ಎರಡು ಕಾಂಬಿನೇಷನ್ ಅಲ್ಲಿ ಇರುವಂತಹ ಒಂದು ಶಶಿ ಸೋಪು. ಸೊ ಥ್ಯಾಂಕ್ಸ್ ಟು ಆಲ್ ಅವರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಸಸ್ಪೆನ್ಸ್ ಆದಂತಹ ಗೆಸ್ಟ್ ಆ್ಯಂಡ್ ಸಸ್ಪೆನ್ಸ್ ಆದಂತಹ ರೆಸಿಪಿ ಏನು ಕೇಳುವ ಬನ್ನಿ. ಎಸ್, ಓಕೆ. ಸೊ ನೆಕ್ಸ್ಟ್ ರೆಸಿಪಿ ಹಾಗಾದ್ರೆ ನೆಕ್ಸ್ಟ್ ರೆಸಿಪಿ ಪುಂಡಿ ಮಾಡಿ ಹಾಂ, ಇದು ಫಸ್ಟ್ ನೀರಿಗೆ ಹಾಕಬೇಕು ಓಕೆ. ಅಕ್ಕಿಯನ್ನು. ಸೊ ನೀವು ಅದನ್ನು ರುಬ್ಕೊಂಡೇ ತಂದಿದ್ದೀರಾ ಹಾಗಾದ್ರೆ? ಹೌದು, ನಾನು ರುಬ್ಕೊಂಡೇ ತಂದಿದ್ದೇನೆ. ಓಕೆ, ಎಷ್ಟು ಅಕ್ಕಿ ಹಾಕಿದ್ದೀರಾ? ಒಂದು ಗ್ಲಾಸ್ ಸ್ಟೀಲ್ ಗ್ಲಾಸಲ್ಲಿ. ಓಕೆ, ಅದು ರುಬ್ಬಿಯೇ ತಂದಿದ್ದೇನೆ. ಅದು ಮಿಕ್ಸಿಯಲ್ಲಿ ರುಬ್ಬಿ ಹಾ. ಅದು So ಸ್ವಲ್ಪ ಇದು ಗಟ್ಟಿ ಮಾಡಬೇಕು. ಗಟ್ಟಿ ಈ ತರ ಬರಬೇಕು ಇದು ಹಾಗಾದ್ರೆ. ಈ ತರ ಬರಬೇಕು. ಸೊ ನೀವು ಹಾಗಾದ್ರೆ ಯೂಸ್ ಮಾಡಿರೋ ರೈಸ್ ಯಾವುದು? ನಮ್ಮ ಸಂತೋಷ್ ರೈಸ್. ಸಂತೋಷ್ ರೈಸ್. ವಾವ್, ನೋಡಿ ಸಂತೋಷ್ ರೈಸ್ ಮಿಲ್ಸ್ ಅವರ ರೈಸ್ ಅಲ್ಲಿ ಕೇವಲ ಊಟ ಅಂತ ಅಲ್ಲ, ನಾವು ಬ್ರೇಕ್ಫಾಸ್ಟ್ಗೆ ಬೇಕಾಗುವಂತಹ ಐಟಮ್ಸ್ ಗಳನ್ನು ಕೂಡ ಮಾಡಬಹುದು. ಸೊ ಅದನ್ನು ರುಬ್ಬಿಯೇ ತಂದಿದ್ದೀರಾ? ಉಪ್ಪು ಹಾಕಿ ರುಬ್ಬಿ ತರಬೇಕು. ಓಕೆ, ರುಬ್ಬಿ ಇಟ್ಕೊಂಡಿದ್ದೀರಾ. ಓಕೆ, ರೆಡಿ. ಇದು ಮೊದಲ ದಿವಸವೇ ಇಡಬೇಕಾಗತ್ತಾ ರೆಡಿ ಮಾಡಿ? ಬೆಳಿಗ್ಗೆ ರಾತ್ರಿಯಲ್ಲಿ ನೆನೆಸಿ ರಾತ್ರಿ ನೆನೆಸಿಟ್ರೆ ಸಾಕಾಗುತ್ತೆ. ಓಕೆ, ಮತ್ತೆ ಇದು ತೆಂಗಿನಕಾಯಿ ತುರಿ, ಓಕೆ, ತೆಂಗಿನಕಾಯಿ ತುರಿ, ಬೆಲ್ಲ, ಓಕೆ, ಮತ್ತೆ ಸ್ವಲ್ಪ ಏಲಕ್ಕಿ ಹುಡಿ, ಇದು ಮೂರು ಮಿಕ್ಸ್ ಮಾಡಿ ಇಟ್ಟಿದ್ದೀರಾ. ಮಾಡಿದ್ದೀನಿ. ಇದನ್ನು ಕೂಡ ರೆಡಿ ಇದೆ. ವಾವ್, ನೀವು ಫಾಸ್ಟ್ ದಿಢೀರಾಗಿ ಮಾಡುವಂತಹ ಎಲ್ಲ ರೆಸಿಪಿಗಳನ್ನು ತಕೊಂಡು ಬಂದಿದ್ದೀರಾ ಇವತ್ತು. ಇದರಲ್ಲಿ ಕಾಯಿ ತುರಿ ಇದೆ, ಬೆಲ್ಲ ಇದೆ, ಏಲಕ್ಕಿ ಇದೆ. ಬೇಕಾದ್ರೆ ಎಳ್ಳು ಹಾಕ್ಬೋದು. ಓಕೆ, ಇನ್ನು ಖಾರ ಬೇಕಾದ್ರೆ ಏನಾದ್ರೂ ಇದಕ್ಕೆ ಮಿಕ್ಸ್ ಮಾಡ್ಬೋದು. ಅದೆಲ್ಲ ಫಿಲ್ಲಿಂಗ್ ಇರುವಂತದ್ದು. ಓಕೆ, ಸ್ಟಾರ್ಟ್ ಮಾಡುವ ಹಾಗಾದ್ರೆ ಮಾಡ್ಲಿಕ್ಕೆ. ಎಸ್, ಓಕೆ. ಸ್ವಲ್ಪ ನೀರು ಬೇಕು. ನೀರು ಬೇಕಾ? ಸ್ವಲ್ಪ ಸಾಕು. ಅದು ಗ್ಯಾಸಲ್ಲಿ ಇಡಬೇಕು. ಗ್ಯಾಸಲ್ಲಿ ಇಡೋದಾ? ಅಂದ್ರೆ ಸ್ಟೀಮ್ ಮಾಡ್ಲಿಕ್ಕೆ ಇದೆಯಾ? ಓಕೆ, ಸ್ಟೀಮ್ ಮಾಡ್ಲಿಕ್ಕಿಲ್ಲ, ಅದು ಸ್ವಲ್ಪ ಬೇಯಲಿಕ್ಕೆ. ಸಣ್ಣ ಬೆಂಕಿಯಲ್ಲಿ ಇಟ್ಟುಬಿಡಿ. ಓಕೆ, ಫೈನ್. ಸೊ ಬೆಳಿಗ್ಗೆದು ಬ್ರೇಕ್ಫಾಸ್ಟಿಗೆ ಕಡುಬು, ನಮ್ಮ ತುಳು ಸೈಡಲ್ಲಿ ಪುಂಡಿ ಅಂತ ಪನ್ಪೇರು. ಹೌದು. ಸೊ ಇದು ಎಲ್ಲರೂ ಮಾಡ್ತಾರೆ, ಬಟ್ ಇದು ಸ್ವಲ್ಪ ಸ್ವೀಟ್ ಅಲ್ಲಿ ಅಲ್ವಾ? ಓಕೆ, ಓಕೆ. ಯೂಶ್ವಲಿ ಈ ಕಡುಬು ಅಥವಾ ಪುಂಡಿ ಏನು ಮಾಡ್ತೇವೆ ಅದೇ ರೀತಿಯ ಒಂದು ಹಿಟ್ಟು ರೆಡಿ ಮಾಡ್ಕೊಳ್ಳೋದು. ಹೌದೌದು. ಓಕೆ, ಇದು ಫಿಲ್ ಮಾಡಬೇಕು. ಫಿಲ್ ಮಾಡಲಿಕ್ಕೆ. ಓಕೆ, ಮತ್ತೆ ಅದು ಬಿಸಿ ಆಗ್ತಾ ಬರ್ತದಲ್ಲ, ಆಗ ಆಗ ಇದನ್ನು ಇಡ್ಲಿಕ್ಕೆಯಾ? ಅಲ್ಲ, ಈಗ ಇಟ್ಟುಕೊಂಡು ಅದು ಬಿಸಿಯಾಗಿ ಬರ್ತದಲ್ಲ. ಹಾ ಹಾ, ಓಕೆ. ಹಾಗಾದ್ರೆ ಓಪನ್ ನೋ ಇದೆಯಾ? ಟೆನ್ಷನ್. ಹೌದು, ಒಂದೊಂದು ಮಾಡಿ ಹೀಗೆ ಮಾಡಿ ಇಡಬೇಕು. ಓಕೆ, ನೋಡಿ ಇಂಥ ಎಲ್ಲ ದಿಢೀರ್ ಆಗುವಂತಹ ಬ್ರೇಕ್ಫಾಸ್ಟ್ಗಳು ಇದ್ರೆ ಕೆಲ್ಸಕ್ಕೆ ಹೋಗೋರಿಗೆ ಅಥವಾ ಯಾವ್ದಾದ್ರು ಅರ್ಜೆಂಟ್ ಎಲ್ಲಾದ್ರೂ ಹೋಗ್ಬೇಕಂತ ಹೇಳಿದ್ರೆ ಇದೆಲ್ಲ ಫಾಸ್ಟ್ ಆಗುತ್ತೆ. ಆಕ್ಚುಲಿ ಈ ಹಿಟ್ಟನ್ನು ಮೊದಲ ದಿವಸ ಮಾಡಿ ಇಡಬಹುದಾ? ಇಡಬಹುದು, ಬೆಳಿಗ್ಗೆ ಮಾಡಿದ್ರೆ ಒಳ್ಳೇದು. ಓಕೆ, ಸೊ ಫ್ರಿಜ್ ಅಲ್ಲಿ ಕೂಡ ಇಟ್ಟರು ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಓಕೆ. ಸೊ ಹಾಗಾದ್ರೆ ಮುಚ್ಚುದ ಇದನ್ನು? ಹೌದು. ಓಕೆ, ಸೊ ಎಷ್ಟು ಹೊತ್ತು ತಗೊಳುತ್ತೆ ಇದು ಬೇಯಲಿಕ್ಕೆ? 20 ನಿಮಿಷ ಸಾಕು. ಸೊ ಹಾಗಾದ್ರೆ ಸೊ ನೀವು ದಿಢೀರಾಗಿರುವಂತಹ ಎಲ್ಲ ಐಟಮ್ಸ್ಗಳನ್ನು ಮಾಡ್ತೀರಾ ಅಂತ ನಂಗೆ ಗೊತ್ತು ಅಲ್ವಾ? ಸೊ ಫ್ರೀ ಇರುವಾಗ ಏನು ಮಾಡ್ತೀರಾ? ಮನೆಯಲ್ಲಿ ಯಾರು ಇಲ್ದಾಗ ಅಥವಾ ನಿಮ್ಮ ಮಗ ಹೊರಗಡೆ ಹೋದಾಗ ಏನು ಮಾಡ್ತೀರಾ ಆಗ ಕುತ್ಕೊಂಡು? ಫ್ರೀ ಇರುವಾಗ ಮಧ್ಯಾಹ್ನ ಕೆಲಸ ಇರ್ತದೆ. ಓಕೆ, ಮತ್ತೆ ಸ್ವಲ್ಪ ಧಾರಾವಾಹಿ ನೋಡ್ತೀರಾ? ಧಾರಾವಾಹಿ ನೋಡ್ತೀನಿ ಮೊಬೈಲಲ್ಲಿ. ಓಕೆ, ಮತ್ತೆ ಸಾಯಂಕಾಲ ಮಗ ಬರ್ತಾನೆ, ಮತ್ತೆ ಮಗನಿಗೆ ರೆಡಿ ಮಾಡ್ಲಿಕ್ಕೆ ಉಂಟು. ಓಕೆ, ತುಂಬಾ ಪಾಪ ಮಗ ಕಾಣುತ್ತಲ್ವಾ? ಇಲ್ಲ, ರೆಡಿ ಆಗುದಿಲ್ಲ, ಅದು ಬೊಬ್ಬೆ ಆಗ್ತಾನೆ. ಬೊಬ್ಬೆ ಹಾಕ್ತಾರ? ಓಕೆ, ಈಗ ಸಾಕು, ಅದು ಆಫ್ ಮಾಡಿ. ಸಾಕಾ? ಓಕೆ, ಆಫ್ ಮಾಡೋದಲ್ಲ? ಎಸ್. ಸೊ 20 ಮಿನಿಟ್ಸ್ ಇದು ಬೇಯಬೇಕು. ಹೌದು. ಓಕೆ, ಎಸ್, ಡನ್. ಸೊ ಇದನ್ನಾದ್ರೆ ಪ್ಲೇಟಿಗೆ ಹಾಕೋದಲ್ವಾ? ಹೌದು. ಇದನ್ನು ಪ್ಲೇಟಿಗೆ ಹಾಕಿ ಸ್ವಲ್ಪ ತಣ್ಣಗಾದ ನಂತರ ತಿನ್ನಲಿಕ್ಕೆ. ಹೌದು. ಎಸ್, ತುಂಬ ಜನರಿಗೆ ಇದು ಫೇವ್ರೇಟ್ ಇರುತ್ತೆ. ಸ್ವಲ್ಪ ಸ್ವೀಟಲ್ಲಿ ಇರೋದ್ರಿಂದ ತುಂಬ ಜನರಿಗೆ ಫೇವ್ರೇಟ್ ಅಲ್ವಾ? ಓಕೆ, ಸರ್ವ್ ಮಾಡ್ಕೊಳ್ಳೋಣ ಹಾಗಾದರೆ. ಸ್ವೀಟ್ ಕಡುಬು ರೆಡಿಯಾಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸ್ವೀಟ್ ಕಡುಬು
ಸೊ ಬೆಲ್ಲ ತಾರೈದ ಪುಂಡಿ ಅಂದು ಪನ್ಪೇರು ತುಳು ಭಾಷೆಯಲ್ಲಿ ಹಾಗೆ ಹೇಳ್ತಾರೆ. ಸೊ ತುಂಬ ಈಸಿ ಇದೆ. ಮನೆಯಲ್ಲೇ 2-3 ವಿಧಾನಗಳಲ್ಲಿ ಈ ಕಡುಬು ತಿನ್ನಬೇಕಾದ್ರೆ ಸ್ವೀಟ್ ಅಥವಾ ಖಾರ ಅದೇ ರೀತಿಯಲ್ಲಿ ಮಾಡ್ಕೊಳ್ಬೋದು. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ, ಸಿಂಪಲ್ ಆಗಿ ನೋಡ್ಕೊಂಡು ಬನ್ನಿ. ಸಿಹಿ ಪುಂಡಿ ತಯಾರಿಸೋ ವಿಧಾನ. ಮೊದಲು 4ರಿಂದ 5 ಗಂಟೆಗಳ ಕಾಲ ನೆನೆಸಿಟ್ಟ ಕುಚ್ಚಲಕ್ಕಿಯನ್ನು ಸ್ವಲ್ಪ ಉಪ್ಪು ಹಾಕಿ ನುಣ್ಣಗೆ ಗಟ್ಟಿಯಾಗಿ ರುಬ್ಬಿಟ್ಟುಕೊಳ್ಳಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಬೆಲ್ಲ ಹಾಗೂ ಏಲಕ್ಕಿ ಪುಡಿಯನ್ನು ಕಲಸಿಟ್ಟುಕೊಳ್ಳಿ. ನಂತರ ಕಣಕವನ್ನು ತಟ್ಟಿ ಮಧ್ಯದಲ್ಲಿ ಹೂರಣವನ್ನು ತುಂಬಿ ಮಡಚಿ ಉಂಡೆ ಕಟ್ಟಿಕೊಳ್ಳಿ. ಬಳಿಕ ಹಬೆಯಲ್ಲಿ 10ರಿಂದ 15 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಸಿಹಿ ಪುಂಡಿ ಸವಿಯಲು ಬಲು ಚೆನ್ನ. ಎಸ್, ಸೊ ಫೈನಲಿ ನಮ್ಮ 2 ರೆಸಿಪಿಗಳು ರೆಡಿ ಆಯಿತು ಅಲ್ವಾ. ಆ್ಯಂಡ್ ರೆಸಿಪಿದು ಟೇಸ್ಟ್ ರಿವೀಲ್ ಮಾಡಲಿಕ್ಕಿದೆ ಆ್ಯಂಡ್ ಸಸ್ಪೆನ್ಸ್ ಏನಂತ ರಿವೀಲ್ ಮಾಡಲಿಕ್ಕಿದೆ. ಸೊ ನಾನು ಇವತ್ತು ಟೇಸ್ಟ್ ನೋಡಲ್ಲ, ಫಸ್ಟ್ ನೀವೇ ಟೇಸ್ಟ್ ನೋಡಿ ಹಾಗಾದರೆ. ಓಕೆ, ಎಸ್. ಸೊ ಯಾಕೆ ನಾನು ಟೇಸ್ಟ್ ನೋಡಲ್ಲ ಅದು ಒಂದು ಸಸ್ಪೆನ್ಸ್ ಅಲ್ವಾ. ಓಕೆ, ಚೆನ್ನಾಗಿದೆಯಾ? ಸೊ ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್, ನೀವು ತಂದ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಸೂಪರಾಗಿ ಹಾಕಿ ದಿಢೀರ್ ರೆಡಿ ಮಾಡಿದ್ದೀರಾ. ಆ್ಯಂಡ್ ಮನೆಯಲ್ಲಿ ನಾನು ಮಾಡಿ ಕೊಡ್ತೀನಿ ಅದೇ ತರ ಆಗಿದೆ. ಎಕ್ಸಾಕ್ಟ್ಲಿ ಹಾಗೇನೆ ಇದೆ. ಸೊ ಈಗ ಅದಕ್ಕೆ ನಿಮಗೆ ಟೇಸ್ಟ್ ಸರಿಯಾಗುದಿಲ್ಲ. ಈಗ ತಿಂತೀರಲ್ಲ ಮನೆಯಲ್ಲಿ ತಿಂತೇನಲ್ವಾ ಹಾಗೆ. ಸೊ ಏನಂತ ಹೇಳಿದ್ರೆ ಸಸ್ಪೆನ್ಸ್. ಸೊ ಇವತ್ತು ಗೆಸ್ಟ್ ಆಗಿ ಬಂದದ್ದು ನನ್ನ ಅಮ್ಮ. ಸೊ ಮನೆಯಲ್ಲಿ ಯಾವಾಗಲೂ ಟೇಸ್ಟಿ ಆದಂಥ ಫುಡ್ ಮಾಡಿ ಕೊಡ್ತಾರೆ. ಆ್ಯಂಡ್ ಅದೇ ನಾನು ಹೇಳಿದೆ, ಬ್ಯುಸಿ ಅಂತ ಬೇಗ ಹೋದಾಗ ಇಂಥದ್ದೆಲ್ಲ ದಿಢೀರ್ ಮಾಡಿ ಕೊಡ್ತಾರೆ. ಆ್ಯಂಡ್ ಡೈಲಿ ನಾನು ನಮ್ಮ ರುಚಿ ರಿಟರ್ನ್ ಹೋದಾಗ ಏನು ಇವತ್ತು ತಿಂದಿ ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಟೇಸ್ಟ್ ನಾನು ವಿಶೇಷ ಅಂತ ಅನಿಸಲ್ಲ, ಬಟ್ ದಿಢೀರ್ ಮಾಡುವಂತಹ ಒಂದು ರೆಸಿಪೀಸ್ಗಳು ನಮ್ಮ ವೀಕ್ಷಕರಿಗೆ ಗೊತ್ತಾಯಿತು. ಸೊ ದಿಸ್ ಈಸ್ ಮೈ ಮಾಮ್, ನನ್ನ ಅಮ್ಮ. ಸೊ ನಿಮ್ಗೆ ಹೇಗೆ ಅನಿಸ್ತು ನನ್ನ ಅಡುಗೆ ಮನೆಯಲ್ಲಿ? ತುಂಬ ಖುಷಿ ಆಯಿತು. ಓಕೆ. ಮತ್ತು ನನ್ನ ಮಗ 6 ವರ್ಷದಿಂದ ಇಲ್ಲಿ ಅವಕಾಶ ಮಾಡಿಕೊಟ್ಟಿದೆ, ತುಂಬ ಧನ್ಯವಾದಗಳು. ಓಕೆ, ಸೊ ಇದೇ ಖುಷಿಯಲ್ಲಿ ಥ್ಯಾಂಕ್ಸ್ ಟು ನಮ್ಮ ಟಿವಿ ಆ್ಯಂಡ್ ನಮ್ಮ ರುಚಿಯ ಒಂದು ಸಿಹಿ ಆದಂಥ ಕಡುಬು ಇವರೇ ಮಾಡಿಕೊಟ್ಟದ್ದು. ಸೊ ನಿಮ್ಗೆ ಫಸ್ಟ್ ಟೇಸ್ಟ್ ತಗೊಳ್ಳಿ. ಎಸ್, ವೆರಿ ನೈಸ್. ಸೊ ಅದಕ್ಕೆ ಹೇಳೋದು ತಾಯಿ ಕೈ ರುಚಿ ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಮೊದಲು ಹೇಳಿದ್ದು ಅದಕ್ಕೇನೆ. ತುಂಬ ಚೆನ್ನಾಗಿದೆ. ಆ್ಯಸ್ ಯೂಶ್ವಲ್ ನನ್ನ ತಾಯಿ ಆಗಿರಲಿ ಅಥವಾ ನಿಮ್ಮ ತಾಯಿ ಆಗಿರಲಿ, ಯಾರೇ ಆಗಿರಲಿ, ಕೈ ರುಚಿ ಅಂತೂ ಯಾವಾಗಲೂ ಬೆಸ್ಟ್ ಎಲ್ಲರದ್ದು ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಡುಗೆ ಮನೆಗೆ ಬಂದಕ್ಕೆ. ಆ್ಯಂಡ್ ನಮ್ಮ ಮನೆ ಅಡುಗೆ ಮನೆಯಲ್ಲಿ ವಿಧವಾದಂಥ ಅಡುಗೆಗಳನ್ನು ನನಗೆ ಯಾವಾಗಲೂ ಮಾಡಿ ದಿಢೀರ್ ಮಾಡಿ ರೆಡಿ ಮಾಡಿ ಇಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟಿ ವಿ ಕಡೆಯಿಂದ. ಸೊ ಹಾಗಿರುವಾಗ ಇವತ್ತು ನಮ್ಮ ಮನೆ ಅಡುಗೆ ಮನೆ ಬಿಟ್ಟು ನಮ್ಮ ಇನ್ನೊಂದು ಮನೆ ಅಡುಗೆ ಮನೆಗೆ ಬಂದು ಹೇಳ್ಕೊಟ್ರಿ. ಸೊ ಹಾಗಿರುವಾಗ ಯಾವಾಗಲೂ ನಾನು ಬೇರೆ ಗೆಸ್ಟ್ಗೆ ಗಿಫ್ಟ್ ಕೊಡ್ತಾ ಇರ್ತೇನೆ. ಇವತ್ತು ನಿಮಗೆ ಕೊಡ್ತಾ ಇದ್ದೇನೆ, ಯಾಕಂತ ಹೇಳಿದರೆ ದಿಢೀರ್ ಫುಡ್ ನನಗೆ ರೆಡಿ ಮಾಡಿ ಕೊಡ್ತೀರಲ್ವಾ, ಅದಕ್ಕೋಸ್ಕರ. ಸೊ ನಾನು ಹೆಲ್ದಿ ಆಗಿರಬೇಕು, ನೀವು ಹೆಲ್ದಿ ಆಗಿರಬೇಕು, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಯಾವಾಗಲೂ ಇವರು ಹೇಳ್ತಾ ಇರ್ತಾರೆ ಸನ್ ಪ್ರೀಮಿಯಂ ಆಯಿಲ್ ಯಾವಾಗಲೂ ಚೆನ್ನಾಗಿದೆ, ರಿಯಲಿ ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ನಾವು ಅಡುಗೆ ಮಾಡುವಾಗ ನನ್ನ ಅಮ್ಮ ಯೂಸ್ ಮಾಡೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲೇ. ಬಟ್ ಅವರದ್ದು ಹೊಸತ್ತು, ನಾನು ಮೊನ್ನೆ ಅವರಿಗೆ ಹೇಳಿದ್ದೆ ಹೊಸತ್ತು ಗೋಧಿ ಹಿಟ್ಟು ಬಂದಿದೆ ಅಂತ ಹೇಳಿ. ಸೊ ಹೇಗಿದೆ ಅಂತ ಕೇಳ್ತಾ ಇದ್ರಿ, ತಗೊಳ್ಳಿ ಸನ್ ಪ್ರೀಮಿಯಂ ಆಟ. ಆ್ಯಂಡ್ ಒಮ್ಮೊಮ್ಮೆ ಆ್ಯಂಕರಿಂಗ್ಗೆ ಬಂದಾಗ 4-5 ಡ್ರೆಸ್ಸಸ್ ಇರುತ್ತೆ, ಒಗೆಯೋದು ಯಾವಾಗ ಅಂತ ಕೇಳ್ತಾ ಇರ್ತೀರಾ. ಶಶಿ ಸೋಪ್ ಇದೆ ಆ್ಯಂಡ್ ಬ್ಯೂಟಿ ಸೋಪು, ಇಬ್ಬರು ನಾವು ಬ್ಯೂಟಿಫುಲ್ ಆಗಿ ಕಾಣಲಿಕ್ಕೆ ಶಶಿ ಅವರು ಗಿಫ್ಟ್ ಕೊಡ್ತಾ ಇದ್ದಾರೆ. ಸೊ ಇದೆರಡನ್ನು ನಾವು ಮನೆಗೆ ಹೋಗಿ ಶೇರ್ ಮಾಡುವ. ಶಶಿ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೆಲ್ದಿಯಾಗಿ ನೀವು ಮಾಡುವ ಎಲ್ಲ ಫುಡ್, ಅದು ಅನ್ನ ಆಗಿರಲಿ ಅಥವಾ ಈ ರೀತಿಯ ಬ್ರೇಕ್ಫಾಸ್ಟ್ ಆಗಿರಲಿ, ದಿಢೀರ್ ಆಗಲಿಕ್ಕೆ ಹೆಲ್ಪ್ ಬೀಳುತ್ತೆ. ದಟ್ ಈಸ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಅವರ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಸೊ ಫೈನಲಿ ಇವತ್ತು ನಾವಿಬ್ರು ಅಮ್ಮ ಮಗ ಸೇರಿ ಅಡುಗೆ ಕೋಣೆಯಲ್ಲಿ ದಿಢೀರಾದಂಥ ರೆಸಿಪಿಗಳನ್ನು ಮಾಡಿದ್ವಿ. ಸೊ ನೆಕ್ಸ್ಟ್ ಯಾವಾಗ ಮಾಡೋದೇನು ಗೊತ್ತಿಲ್ಲ. ಸೊ ಕರೆದಾಗ ಬರ್ತೀರಾ ಹಾಗಾದ್ರೆ? ಸೊ ಅದಕ್ಕಿಂತ ಮೊದಲು ತುಂಬಾ ಜನ ಹೇಳ್ತಾ ಇರಬಹುದು ಇವನಿಗೆ ಅಡಿಗೆ ಕಲಿಸ್ಲಿಲ್ಲ ನೀವು ಇನ್ನು ಅಂತ ಹೇಳಿ. ಬಟ್ ಅಡಿಗೆ ಕಲಿಸ್ತಾ ಇರ್ತಾರೆ ಇವರು, ನಾನೇ ಹೋಗುದು ಬಾರಿ ಕಡಿಮೆ ಅಲ್ವಾ? ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ಹಾಗಿರುವಾಗ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಹೊಸಬ್ರು ಯಾರಾದ್ರೂ ಗೆಸ್ಟ್ ಇರ್ತಾರೆ. ಸೊ ಇವತ್ತಿನ ತಾಯಿ ಮಗನ ರೆಸಿಪಿ ನಿಮ್ಗೆ ಹಿಡಿಸಿರ್ಬಹುದು, ಮುಂದಿನ ಸಂಚಿಕೆಯಲ್ಲಿ ನಿಮ್ಗೂ ಬಂದು ಅಡುಗೆ ಮಾಡ್ಬೋದು. ಸೊ ನೀವು ನಮ್ಮ ಟೀಯನ್ನು ಸಂಪರ್ಕಿಸಬಹುದು. So till then, keep watching Namma TV. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್,
ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.